ಕೇಂದ್ರ ಕೈಗಾರಿಕಾ ವಿಭಾಗದಲ್ಲಿ ಪ್ರಥಮವಾಗಿ ಕೊರೋನಾ ವಾರಿಯರ್ಸ್ಗಳಾದ ಕೂಳೂರು ಕುದುರೆಮುಖ ಕಬ್ಬಿಣದ ಅದಿರು ಸಂಸ್ಥೆಯ ಸಿಐಎಸ್ಎಫ್ ಅಗ್ನಿಶಾಮಕ ವೈದ್ಯಕೀಯ ಸಿಬ್ಬಂದಿ ಹಾಗೂ ಮಾನವ ಸಂಪನ್ಮೂಲ ವಿಭಾಗದ ಸಿಬ್ಬಂದಿಗಳಿಗೆ ಬೂಸ್ಟರ್ ಡೋಸ್ ಲಸಿಕೆ ಹಾಕುವ ಕಾರ್ಯಕ್ರಮ ಜರುಗಿತು. ಸುಮಾರು 150 ಮಂದಿಗೆ ಬೂಸ್ಟರ್ ಡೋಸ್ ವಿತರಿಸಲಾಯಿತು. ನಗರದ ಕುಂಜತ್ಬೈಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಲಸಿಕೆ ಹಾಕಲು ಶ್ರಮಿಸಿದ್ರು. ಕೆಐಒಸಿ ಲಿಮಿಟೆಡ್ ಕುದುರೆಮುಖ ಕಂಪನಿ ಲಿಮಿಟೆಡ್ ನಾವು ಇವತ್ತು ಬೂಸ್ಟರ್ ಡೋಸ್ ಕವರ್ ಮಾಡಿದ್ದೇವೆ. ನಮ್ಮ CSF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ KOCL ಮತ್ತು ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತು ಫ್ರಂಟ್ಲೈನ್ ವಾರಿಯರ್ಸ್ ಯಾರಿದೆ ಅವರಿಗೆಲ್ಲ ನಾವು ಇವತ್ತು ಬೂಸ್ಟರ್ ಡೋಸ್ ಹಾಕಿದ್ದೇವೆ. ನಮ್ಮ ದಕ್ಷಿಣ ಕನ್ನಡದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಮತ್ತು ಕುಂಜತ್ಬೈಲ್ ಪ್ರೈಮರಿ ಹೆಲ್ತ್ ಸೆಂಟರ್ ಕಡೆಯಿಂದ ನಮಗೆ ಬೂಸ್ಟರ್ ಡೋಸ್ ಇವತ್ತು ಫ್ರಂಟ್ಲೈನ್ ವಾರಿಯರ್ಸ್ಗೆ ಇದು ಮಾಡಿದ್ದೇವೆ ದಕ್ಷಿಣ ಕನ್ನಡದಲ್ಲಿ. ಈಗ ನಮ್ಮದು ಯಾವುದು ನಮ್ಮ KOCL ಯಾವುದು ಪಾಸಿಟಿವ್ ಕೇಸ್ ಯಾವುದು ನಾವು ಲಾಟ್ ಆಫ್ ಪ್ರಿವೆನ್ಷನ್ ಮೆಷರ್ ತೊಗೊಂಡಿದ್ದೇವೆ. ಸೊ ಹಾಗಾಗಿ ನಮ್ದು ಯಾವುದು ಪಾಸಿಟಿವ್ ಲಾಸ್ಟ್ 3 ತಿಂಗಳಿಂದ ನಮ್ದು ಯಾವುದು ಪಾಸಿಟಿವ್ ಕೇಸ್ ಇಲ್ಲ ನಮ್ಮ KOCLಲ್ಲಿ. ಸೊ ಇವತ್ತು ನಾವು ಬೂಸ್ಟರ್ ಡೋಸು ಎಲ್ಲರಿಗೂ ನಮ್ಮ ಫ್ರಂಟ್ಲೈನ್ ವಾರಿಯರ್ಸ್ಗೆ ಇವತ್ತು ಹಾಕ್ಸಿದ್ದೇವೆ. ಈ ಸಂದರ್ಭ ಕುದುರೆಮುಖ ಕಬ್ಬಿಣದ ಅದಿರು ಸಂಸ್ಥೆಯ ಹಿರಿಯ ಅಧಿಕಾರಿಗಳಾದ ಜಂಟಿ ಮಹಾಪ್ರಬಂಧಕರಾದ ಪಳನಿ, ಹಿರಿಯ ಪ್ರಬಂಧಕರಾದ ಮುರುಗೇಶ್ ಎಸ್, ಸಹಾಯಕ ಕಮಾಂಡೆಂಟ್ CISF KIOCLನ ಸಂತೋಷ್ ಕುಮಾರ್ ಉಪಸ್ಥಿತರಿದ್ದರು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.